ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಫುಡ್. ಇವತ್ತು ಮನೆಯಲ್ಲೇ ಸುಲಭವಾಗಿ ಮತ್ತು ಟೇಸ್ಟಿಯಾಗಿ ತಂದೂರಿ ಚಿಕನ್ ಮಾಡ್ತಾ ಇದ್ದೇನೆ. ಹಾಗೆ ರೆಸಿಪಿಯನ್ನು ನಿಮ್ಮೊಟ್ಟಿಗೆ ಸಹ ಶೇರ್ ಮಾಡುವ ಅಂತ. ಬನ್ನಿ ತಂದೂರಿ ಚಿಕನ್ ಮಾಡುವ. ನಾನಿಲ್ಲಿ 6 ಪೀಸು ಚಿಕನ್ ಲೆಗ್ಗನ್ನು ತಗೊಂಡಿದ್ದೇನೆ. ಇದಕ್ಕೆ ಚಿಕನ್ ಲೆಗ್ ಪೀಸ್ ಆಗಬೇಕಂತೇನಿಲ್ಲ, ನಮಗೆ ಇಷ್ಟ ಆಗುವಂಥ ಪೀಸನ್ನು ನಾವು ತಗೊಳ್ಬಹುದು. ನನ್ನ ಮಗನಿಗೆ ಲೆಗ್ ಪೀಸ್ ಅಂದರೆ ಇಷ್ಟ ಅಂತೇಳಿ ನಾನು 6 ಪೀಸು ಸಹ ಚಿಕನ್ ಲೆಗ್ ಪೀಸನ್ನೇ ತಗೊಂಡಿದ್ದೇನೆ. ಸೊ ಮೊದಲಿಗೆ ಇದನ್ನು ನೀಟಾಗಿ ವಾಶ್ ಮಾಡ್ಕೊಂಡು ತಗೊಂಡಿದ್ದೇನೆ. ಮೊದಲಿಗೆ ಈ ಎಲ್ಲ ಚಿಕನ್ ಲೆಗ್ ಪೀಸಿಗೆ ಕಟ್ಸನ್ನು ಹಾಕ್ತೇನೆ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ತನಕ ಹೀರ್ಕೊಳ್ತದೆ. ಸೊ ಕಟ್ಸ್ ಹಾಕಿದಂಥ ಎಲ್ಲ ಪೀಸನ್ನು ಒಂದು ಬೌಲ್ನಲ್ಲಿ ಹಾಕಿ ಅದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಅರ್ಧ ಲಿಂಬೆಹಣ್ಣಿನ ರಸ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕಂತ ಇಡ್ತಾ ಇದ್ದೇನೆ. ಇದಕ್ಕೆ ಈಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಹಾಗೆ ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ, ಹಾಗೆ ಒಂದು 3 ಸ್ಪೂನ್ ಖಾರದ ಪುಡಿ ಮತ್ತು 1 ಚಮಚ ಕೊತ್ತಂಬರಿ ಜೀರಿಗೆ ಪುಡಿ, ಹಾಗೆ ಒಂದು 1/4 ಸ್ಪೂನು ಗರಂ ಮಸಾಲ ಹಾಕಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಈ ಮ್ಯಾರಿನೇಟ್ ಆದ ಲೆಗ್ ಪೀಸಸನ್ನು ಇದಕ್ಕೆ ಹಾಕಿ ನೀಟಾಗಿ ಮಸಾಲ ಅಪ್ಲೈ ಮಾಡಿದ್ದೇನೆ. ಹಾಗೆ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆದಮೇಲೆ ಲಾಸ್ಟಿಗೆ 1 ಸ್ಪೂನ್ ಆಗುವಷ್ಟು ಲಿಂಬೆ ರಸ ಹಾಕಿ ಮಿಕ್ಸ್ ಮಾಡಿ ಒಂದು 2 ಗಂಟೆ ಫ್ರಿಜ್ನಲ್ಲಿ ಮ್ಯಾರಿನೇಟ್ ಆಗಲಿಕ್ಕಂತ ಇಡ್ತಿದ್ದೇನೆ. ಈಗ ಮಸಾಲ ಅಪ್ಲೈ ಮಾಡಿ 2 ಗಂಟೆ ಆಗಿದೆ. ಮಸಾಲೆ ಎಲ್ಲ ಚೆನ್ನಾಗಿ ಪೀಸ್ಗೆ ಹಿಡ್ಕೊಂಡಿರ್ತದೆ. ಸೊ ಈಗ ತಂದೂರಿ ಚಿಕನ್ ಮಾಡಲಿಕ್ಕೆ ಕೆಂಡ ಕೂಡ ರೆಡಿಯಾಗಿದೆ. ಹಾಗೆ ಅದ್ರ ಮೇಲೆ ಗ್ರಿಲ್ ನೆಟ್ ಕೂಡ ಇಟ್ಟಾಗಿದೆ. ಸೊ ಈಗ ನಾವು ಎಲ್ಲ ಚಿಕನ್ ಪೀಸನ್ನು ನೀಟಾಗಿ ಅರೇಂಜ್ ಮಾಡಿ ಇಡುವ. ಒಂದೊಂದೇ ಪೀಸನ್ನು ಗ್ರಿಲ್ ನೆಟ್ ಮೇಲೆ ಇಡ್ತಾ ಇದ್ದೇನೆ. ಸೊ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗ್ತಾ ಇದ್ದಾಗೆ ಅದರ ಮೇಲ್ಗಡೆ ಸ್ವಲ್ಪ ನಾನು ಗೀಯನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ. ಹಾಗೆ ಆ ಕೆಂಡ ಆರಬಾರ್ದು ಅಂತೇಳಿ ಡಸ್ಟ್ ಪ್ಯಾನಲ್ಲಿ ಸ್ವಲ್ಪ ಗಾಳಿ ಕೂಡ ಹಾಕ್ತಾ ಇದ್ದೇನೆ. ಫ್ಯಾಮಿಲಿ ಫ್ರೆಂಡ್ಸ್ ಗೆಟ್ ಟುಗೆದರ್ ಹೀಗೆ ಇದ್ದಾಗ ಹೊರಗಡೆ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಹೀಗೆ ಕೆಂಡದಲ್ಲಿ ಚಿಕನ್ನ ಬೇಯಿಸ್ಕೊಂಡು ಸೊ ತುಂಬ ಒಳ್ಳೆಯದಾಗ್ತದಲ್ಲ ಎಣಿಸ್ಲಿಕ್ಕೇ. ಸೊ ಹೌದು, ನಾವು ಹೀಗೆ ಒಬ್ಬರಿಬ್ಬರಿರುವಾಗ ಮಾಡೋದಕ್ಕಿಂತ ಹಾಗೆ ತುಂಬ ಜನ ಇರುವಾಗ ಮಾಡಿದರೆ ತುಂಬ ಖುಷಿ ಕೂಡ ಆಗ್ತದೆ, ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದು. ಚಿಕನ್ ಹೀಗೆ ಕೆಂಡದಲ್ಲಿ ಬೇಯೋದ್ರಿಂದ ಒಳ್ಳೆ ಫ್ಲೇವರ್ ಬರ್ತದೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರ್ತದೆ. ಸೊ ಇಲ್ಲಿ ನಾನೊಂದು ಟ್ರಿಕ್ಸ್ ಫಾಲೋ ಮಾಡಿದ್ದೇನೆ ಇನ್ನು ಒಳ್ಳೆ ಸ್ಪೈಸಿ ಆಗಲಿಕ್ಕೆ. ಒಂದು ಬೌಲ್ಗೆ 1-2 ಸ್ಪೂನ್ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಲಿಂಬೆ ರಸ, ಹಾಗೆ ಸ್ವಲ್ಪ ಆಯಿಲ್ ಹಾಕಿ ಕೊಕೊನೆಟ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಈ ಬ್ರಷ್ನಿಂದ ಚಿಕನಿಗೆ 2 ಬದಿಗೆ ಕೂಡ ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ಹಾಗೆ ಅಪ್ಲೈ ಮಾಡೋದ್ರಿಂದ ಫ್ಲೇವರ್ ಇನ್ನೂ ಒಳ್ಳೆಯದಾಗ್ತದೆ, ಹಾಗೆ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ನಮಗೆ ತಿನ್ನುವಾಗ ಸಿಗ್ತದೆ ಅಂತೇಳಿ. ಸುಮಾರು ಅರ್ಧ ಗಂಟೆ ಆಗಿದೆ. ಇದು ಕೆಂಡದಲ್ಲಿ ಬೇಯೋದ್ರಿಂದ ಸ್ವಲ್ಪ ಕುಕ್ ಆಗಲಿಕ್ಕೆ ಟೈಮ್ ತಗೊಳ್ತದೆ. ನೋಡಿ ಕೆಂಡದಲ್ಲಿ ಬೆಂದಿದ್ದು ಹೇಗೆ ಕಲರ್ ಬಂದಿದೆ. ಹಾಗೆ ನಾನಿಲ್ಲಿ ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಲಿಲ್ಲ, ನಾನು ಅದನ್ನೆಲ್ಲ ಅವಾಯ್ಡ್ ಮಾಡ್ತೇನೆ. ಹಾಗೆ ಇದು ನಮ್ಮ ಮನಸ್ಸಿಗೆ ಸಹ ಖುಷಿ ಆಗಬೇಕು, ಹಾಗೆ ಹೆಲ್ದಿಯಾಗಿ ಸಹ ಇರಬೇಕಲ್ಲ. ಸೊ ಫೈನಲ್ ಆಗಿ ಚಿಕನ್ ತಂದೂರಿಲಿ ರೆಡಿಯಾಗಿದೆ. ಹಾಗೆ ಇದು ಸೈಡಲ್ಲಿ ಒಂದು ಆನಿಯನ್ ಪೀಸ್ ಕೂಡ ಇಟ್ಟಿದ್ದೇನೆ, ಒಂದು ಲೆಗ್ ಪೀಸ್ ಬೈಟ್ ಹಾಗೆ ಒಂದು ಪೀಸ್ ಆನಿಯನ್, ತುಂಬ ಒಳ್ಳೆ ಆಗ್ತದೆ ಕಾಂಬಿನೇಷನ್. ಈಗ ನಮ್ಮ ಈಟಿಂಗ್ ಟೈಮ್. ನನ್ನ ಮಗನಿಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ, ಹೀಗೆ ಕೈಯಲ್ಲಿ ಇಟ್ಕೊಂಡು ತಿನ್ನಲಿಕ್ಕೆ ಒಳ್ಳೆ ಆಗ್ತದಲ್ಲ. ಹಾಗಾಗಿ ತಂದೂರಿ ಚಿಕನ್ ತುಂಬ ಚೆನ್ನಾಗಾಗಿದೆ, ನೀಟಾಗಿ ಬೆಂದಿದೆ, ಹಾಗೆ ಉಪ್ಪು ಹುಳಿ ಖಾರ ಎಲ್ಲ ತುಂಬ ನೀಟಾಗಿ ಹಿಡ್ಕೊಂಡಿದೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಪರ್ಫೆಕ್ಟಾಗಿ ತಿನ್ನಲಿಕ್ಕೆ ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು. ಸೊ ಇದೊಂದು ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು.
ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಫ್ಯಾಮಿಲಿ ಫುಡ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.